ಉಡುಪು ಎಸ್ ಎಂತದ ನಿಂದ ಕಿಲಿ ಕಿಲಿ ಅವ ಅವನಿಗೆ ನನ್ನ ಮಗನಿಗೆ ಯಾಕೆ ಖುಷಿ ಅಂದ್ರೆ ಅಲ್ಲಿ ಮೀನುಗಳೆಲ್ಲ ನೋಡ್ಲಿಕ್ಕೆ ಸಿಗ್ತದಲ್ಲ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನೀರಲ್ಲಿ ಎಲ್ಲ ನಿಂತು ಆಟ ಆಡ್ಬೋದು ಅಂತ ಒಂದೊಂದು ಪ್ಲಾನ್. ಅವನಿಗೆ ಊಟ ಇಷ್ಟ. ಅವನಿಗೆ ದೇವಸ್ಥಾನ ಊಟ ಅಂದ್ರೆ ದೇವಸ್ಥಾನದ ಊಟ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ನನ್ನ ಅಂತಲ್ಲ ಎಲ್ಲರಿಗೂ ಇಷ್ಟನೇ ಅಲ್ಲ, ಎಲ್ರಿಗೂ ಇಷ್ಟನೇ. ಆ ಒಂದು ಟೇಸ್ಟ್ ಉಂಟಲ್ಲ ಅದು ಸಾಧ್ಯನೇ ಇಲ್ಲ ಯಾರಿಗೆ. ಅದು ಏನಂತ ಗೊತ್ತಿಲ್ಲ, ಆ ದೇವರ ಒಂದು ಪ್ರಸಾದ ಅನ್ನೋದು ದೃಷ್ಟಿನೇ ಗೊತ್ತಿಲ್ಲ. ಒಟ್ಟು ಎಷ್ಟೊಂದು ಟೇಸ್ಟ್ ಇರುತ್ತೆ ಅಂತಂದ್ರೆ ಆ ಸ್ಮೆಲ್ ಕೇಳುವಾಗಲೇ ಭಾರಿ ಖುಷಿ ಅನ್ಸುತ್ತೆ. ಇಂಪತ್ನಿಲ್ಲ ಅವ್ರಿಗೆ ಅದು ಡೌಟ್ ಅವಳಿಗೆ ಹಿಡಿತಿದ್ದೀನಿ ಇಲ್ವಾ ಅಂತ. ಅಲ್ಲ ಅವಳು ಈಗ ಟಾರ್ನ ಮಾಡಿದ್ಲ, ಅದಕ್ಕೆ ಎಂತ ಗೊತ್ತಾಗ್ಲಿಲ್ಲ. ಇವತ್ತು ನಾವು ಫುಲ್ ಒಂದು ಆಧ್ಯಾತ್ಮಿಕವಾಗಿ ಸ್ವಲ್ಪ ಮಾತಾಡುವ ಅಂತ. ಆಧ್ಯಾತ್ಮಿಕವಾಗಿ ಅಪರೂಪಕ್ಕೆ ಬರೋದು ನಮ್ಗದು. ನಾನು ಯಾವಾಗ್ಲೂ ಹೇಳ್ತೀನಿ ಸಂಡೇ ಎಲ್ಲಿಗಾರು ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ತುಂಬಾ ಉಂಟು ಇಲ್ಲಿ ಪ್ಲೇಸ್. ಸಂಡೇ ದಿನ ಉಂಟಲ್ಲ ನಮ್ಗೆ ಒಂದು ಎಂತ ಹೇಳ್ತಾರೆ, ಸೋಮಾರಿಗಳ ದಿನ ಅಂತಾರಲ್ಲ, ಹಾಗಾಗಿದೆ ನಮ್ಗೆ. ಅದು ಇವತ್ತು ಬೆಳಿಗ್ಗೆ ಎಷ್ಟು 5:30 ಎದ್ದು ದಕ್ಕೆಗೆಲ್ಲ ಹೋಗಿ ಮೀನ್ ತಗೊಂಡು ಇಟ್ಟು ತಿನ್ಲಿಲ್ಲ. ಅದು ನಾಳೆಗೆ ಎಲ್ಲ ಇದು ಇಟ್ಟೆಲ್ಲ ಬೇಗ ಎದ್ದಿದ್ರಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದೀವಿ. ಇಲ್ಲ ನಾವು ಎದ್ದೇಳೋದು 8:30 9 ಗಂಟೆ ಆದ್ರೂ ಆಯ್ತು. ಮತ್ತೇನು ಆರಾಮ. ಓಕೆ, ಇವತ್ತೇ ಡ್ರೈವ್ ಮಾಡ್ತೆ. ಅವ್ರು ಡ್ರೈವ್ ಮಾಡ್ತಾರಂತೆ, ನನ್ನ ಹತ್ರ ಹೇಳಿದ್ರು ಮಾತಾಡು ಅಂತ. ಎಂಚಿನ ಅನ್ಕೊನು ಇರ್ಪ ನೋಡಿ ಆ ಪಕ್ಕ ಏನ್ವೆ ನನ್ನ ಅಮ್ಮ ಎಲ್ಲಾ ಕಡೆ ಜಾಗ ನೋಡ್ಕೊಂಡು ಅಲ್ಲಿದ್ದು ಜಾಗ ತೆಗಿಯೋಣ ಇಲ್ಲಿದ್ದು ಜಾಗ ತೆಗಿಯೋಣ ಅಂತ ಹೇಳ್ತಾ ಇದ್ದಾರೆ. ಅದೇ ಅಲ್ಪ ಒಂದ್ ಜಾಗ ದೆಪ್ಪು ನೋಡ್ಕೊಂಡು ಹೋಗೋದು ನಾಡ್ದು ಅಂತ ತೆಗಿಯೋದು. ಅವು ಸೇಲ್ ಆತನ ಅಲ್ಪದ ಜಾಗ ದೆಪ್ಪು ಅಲ್ಪದೊಂದು ಜಾಗ ದೆಪ್ಪು ಇದು ನನ್ನ ಈಗ ಮುಟ್ಟಲ್ಲ ನಂಗೆ ಮುಟ್ಟ ರೋಡ್ ಗಾಯ್ತಲ್ಲ ಅಡ್ಡದಾರಿಯಲ್ಲಿ ಬಂದ್ವಿ. ಸ್ಕೂಟಿ ಬಲಿ ಸಾರ್ ಸೀದಾ ತೂ ಇನಿ ಪೋಯಿನಿ ಬೈಕ್ ನಾನು ಒಂದು ಅವತ್ತು ಲಾಕ್ಡೌನ್ ಟೈಮಲ್ಲಿ ಹೇಳಿದ್ದೆ, ನಾನೊಂದು ಕಲೀಲಿಕ್ಕೆ ಏನು ಆರ್ನ್ ಉಂಟು ಹಾಕಿದ್ದು. ಅದು ಏನಂದ್ರೆ ಕಾರ್ ಡ್ರೈವಿಂಗ್ ಕಲೀಲಿಕ್ಕೆ ಹೋಗಿದ್ದು. ಇದು ಲೈಸೆನ್ಸ್ ಎಲ್ಲ ಆಯ್ತು, ಏನ್ ಬೇಕಾದ್ರೆ ಆಗ್ಲಿ, ಕಾರ್ ಕೊಂಡೋಗ್ತೀನಿ ಇಲ್ವ ಗೊತ್ತಿಲ್ಲ, ಲೈಸೆನ್ಸ್ ಒಂದು ಆಗಿದೆ. ಅದು ಗೇರ್ ಏನೋ ಸ್ವಲ್ಪ ಹೆದರಿಕೆ ಆಗ್ತದೆ ಗೇರ್ ಹಾಕುವಾಗ. ಅಂದ್ರೆ ಸ್ಲೋ ಆದಾಗ ಹಾಕ್ಬೇಕು, ಅದೇ ಕನ್ಫ್ಯೂಸ್ ಆಗ್ತಾ ಉಂಟು. ನಾನು ಅದೇ ಕಲಿಬೇಕು ಅಂತ ಹೋಗ್ತಾ ಇದ್ದೆ. ಅವತ್ತು ಹೇಳಿದ್ದೆ ನಾನು ವಿಡಿಯೋದಲ್ಲಿ, ನಾನೊಂದು ಕಲಿತಾ ಇದ್ದೀನಿ ಏನು ಅಂತ, ಮತ್ತೆ ಕಲಿತಾದ್ಮೇಲೆ ಹೇಳ್ತೀನಿ ಅಂತ. ಇವತ್ತಂಗ ವಿಡಿಯೋ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಈಗ ನೆನಪಾಯ್ತು ಬೇಗ. ಕೊಂಡೋಗ್ತೀನಿ, ಖಂಡಿತ ಕೊಂಡೋಗ್ತೀನಿ, ಒಂದು ದಿನ ಕೊಂಡೋಗ್ತೀನಿ. ಅದೇ ಫಸ್ಟ್ ಸೆಕೆಂಡ್ ಥರ್ಡ್ ಗೇರ್ ತನಕ ಹೋಗ್ತಾಳೆ, ಅದ್ರ ಮೇಲೆ ಹೋಗ್ಲಿ ಸ್ವಲ್ಪ ಭಯ. ನೋಡಿ ದೇವಸ್ಥಾನ ಬಂತು, ಕುಡುಪು ಬಂತು. ಇದು ಪಾರ್ಕಿಂಗ್ ಏರಿಯಾ. ನೋಡಿ ಸ್ವಾಮಿ ನಮ್ಮ ಹುಡ್ಕಾಡ್ತಿದ್ದಾಳೆ, ನಾವೆಲ್ಲಿ ನಿಂತಿದ್ದೀವಿ. ಆಗ
ನಿಕ್ಕ ಈತ್ ಮಲ್ಲ ಜೀವದೋಜ್ಜಿ ಮತ್ತೆ ಮೂಲು ನೋಡಿ ದೇವರಿಗೆ ಹಾಕಿದ ಅರಿಶಿನ ಕೊಟ್ಟಿದ್ದಾರೆ. ಒಂದು ಕಾಗದ ತನ್ನಿ ಅಂದರೆ ತರ್ತಾ ಇಲ್ಲ. ಇಲ್ಲಿ ದೇವಸ್ಥಾನ ಒಂದು ಕಾದು ಎಲ್ಲಿ ಹುಡ್ಕೊಂಬರೋದು ನಾನು ನೋಡಿ ದೇವರಿಗೆ ಇಟ್ಟದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲ್ ಆಗಿ ಈಗ ಇಲ್ಲೇನು ನಾವು ನೋಡ್ತಿದ್ದೀವೋ ಇಲ್ಲಿ ಹೊಸದಾಗಿ ಮೊನ್ನೆ ಅಷ್ಟೇ ಆಗಿದ್ದು. ಇದ್ರ ಮುಂಚೆ ಹಳೆದಿತ್ತು. ಹೊಸದಾದ ನಂತರ ಇವತ್ತು ನಾವು ಫಸ್ಟ್ ಬರೋದು ಅಲ್ಲ ಫಸ್ಟ್ ಅಲ್ಲ ಹೊಸದಾದ್ಮೇಲೆ ಇದು ನಾವು ಫಸ್ಟ್ ಬರ್ತಿರೋದು. ಮೊನ್ನೆ ಬ್ರಹ್ಮಕಲಶ ಇಲ್ಲಿ ಬ್ರಹ್ಮಕಲಶ ಇತ್ತು ಮೊನ್ನೆ ಅದಕ್ಕೆ ಬರೋಣ ಅಂತ ತುಂಬ ಸಲ ಹೇಳಿದೆ. ಇಲ್ಲಿ ಟ್ರಾಫಿಕ್ ಒಂದು ಫುಲ್ ಟ್ರಾಫಿಕ್ ಇರುತ್ತೆ, ಮತ್ತೊಂದು ಮಳೆ, ಪ್ಲಸ್ ಮತ್ತಿನ್ನೊಂದು ಏನಂತ ಫುಲ್ ಗಾಡಿಯೆಲ್ಲ ಇರುತ್ತೆ. ನಮಗೆ ಪಾರ್ಕಿಂಗ್ ಸಹ ಸಿಗಲ್ಲ ಇಲ್ಲಿ. ಎಲ್ಲಿಯೋ ಗಾಡಿ ನಡ್ಕೊಂಡು ಬರಬೇಕು, ಅದಕ್ಕೋಸ್ಕರ ಬೇಡ ಅಂತ ನಾನು ಹೇಳಿದ್ದೆ. ಅರ್ಥ ಆಗೋದಿಲ್ಲ. ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. ತುಂಬ ಈಗ ನೋಡಿ ಯಾರು ಜನ ಹೆಚ್ಚಿಲ್ಲ, ಆರಾಮ್ಸೆ ಇದ್ದಾರೆ. ಅದು ಹೆಚ್ಚೇನಿಲ್ಲ ನಮ್ಗೆ ಜನ. ಆರಾಮ್ಸೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಕ್ಲೀನಾಗಿ ಹೋಗ್ಬೋದು. ಇಲ್ಲ ಗಾಡಿ ಬರಬೇಕು, ಜನಜಂಗುಳಿ ಬೇರೆ. ಇದು ಆರಾಮ್ಸೆ ಬಂದು ಒಂದು ದರ್ಶನ ಮಾಡ್ಕೊಂಡು ಹೋದಾಗ ಅದು ಅರ್ಥ ಆಗೋದಿಲ್ಲ ಈಗ ಊಟ ಉಂಟು. ಆಗ ಊಟ ಹೆಬ್ಬ ಮಾರ್ರೆ ಅವನು ಆಗ ಶುರು ಮಾಡಿದ್ನು ಊಟ ಅಂತ, ಇವಳಿಗೆ ಶುರು ಮಾಡಿದ್ಲು ಊಟ ಅಂತ. ಹಾಗೆಲ್ಲ ದೇವಸ್ಥಾನ ನನಗೆ ಎಷ್ಟು ದಿನದಿಂದ ಅನಿಸ್ತಾ ಇದೆ. ಲಾಕ್ಡೌನ್ ಅಂತ ನಾವೆಲ್ಲಿ ಕಟೀಲಲ್ಲಿ ಊಟ ಮಾಡಿದ್ವಿ ದೇವಸ್ಥಾನದಲ್ಲಿ. ಈಗ ಒಂದು ಇಲ್ಲ ಇಲ್ಲ ಇಲ್ಲಿ ಇಲ್ಲ ಅಂತಂದರೆ ನಾವು ಊಟಗೋಸ್ಕರ ಕದ್ರಿ ಹೋಗ್ಬೇಕಿತ್ತು ಈಗ ದೇವಸ್ಥಾನಕ್ಕೆ. ಒಂದು ಪ್ಲಾನ್ ಇತ್ತು, ಮನೆಯಲ್ಲಿ ಮಾಡಿದ್ದೆ ಪ್ಲಾನ್ ಇತ್ತಾಯ್ತಾ. ಈಗ ಇಲ್ಲ ಅಂತ ಹೇಳ್ತಿದ್ದಾಳೆ. ಸರಿ ಓಕೆ, ನಾವು ಹೊರಡುವ. ಒಂದು ಊಟ ಮಾಡಿ ಹೋಗಿ ಮನೆಗೆ. ಶ್ರೀ ಅನಂತ ಪದ್ಮನಾಭ ದೇವರಿಗೆ ಪ್ರಸಾದ. ಅವಳು ಅರ್ಜೆಂಟಲ್ಲಿ ಊಟ ಕೈ ಹಾಕಿದ್ದಾಳೆ. ಯಾರಿಗೆ? ಮಗನಿಗೆನಾ? ನಂಗೆ ಮಗನಿಗೆ ಹೇಳಿದೆ ನಾನೆಪ್ಪು. ಊಟದಲ್ಲಿ ಮಗ್ನಳಾದ ಸೌಮ್ಯ. ಜೋರು ಎಸ್, ಈಗಷ್ಟೇ ಊಟ ಮಾಡಿ ಹೊರಗಡೆ ಬಂದ್ವಿ. ಹೊಟ್ಟೆ ತುಂಬ ಊಟ ಆಯಿತು. ನೀವು ಊಟ ಮಾಡಿದ್ವಿ? ನಾಚಿಗೆಲ್ಲ ಊಟನೇ ಮಾಡಲಿಲ್ಲ ಆಯ್ತು. ಇಲ್ಲ ಹಾಗೇನಿಲ್ಲ, ಊಟ ನಾನು ಕರೆಕ್ಟಾಗಿ ಮಾಡಿಲ್ಲ. ಒಂದಿಷ್ಟು ಅನ್ನ ತಗೊಂಡು ಒಂದು ಸ್ವಲ್ಪ ಪಾಯಸ. ನಾಚಿಗೆ ಅಲ್ಲ, ಸಂಕೋಚ ಭಯ. ಕಮ್ಮಿ ಮಸ್ತ್ ಜನ ಇರ್ತಿರತ್ತ ದೇವಸ್ಥಾನದಲ್ಲಿ. ಯಾವತ್ತು ಯಾರಿಗೆ ಕಮ್ಮಿ ಆಗುತ್ತೆ, ನಾಚಿಗೆ ಆಗುತ್ತೆ. ಹಾಕುದೆಯಾ ಹಾಗಾಡ್ನಿ. ಈಗ ನಾವು ಕೆರೆ ನೋಡ್ಲಿಕ್ಕೆ ಅಂತ ಬಂದ್ವಿ. ಇದೆ ಕೆರೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ, ಹಾಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತಗೊಂಬಂದೆ. ಇದರಲ್ಲಿ ಮೀನು ಸಹ ಉಂಟಾಯ್ತಾ. ಓಲ್ ನನಗೆ ಬಂದೆ ನಮ್ಮಲ್ಲಿ ಬರೇ ಮೀನು ನೋಡಿ. ಎಷ್ಟು ದೊಡ್ಡ ಮೀನುಗಳಿದಾವೆ ಇಲ್ಲೆಲ್ಲ. ಆಗ ಮಸ್ತಿಪ್ಪನ. ಇದರಲ್ಲಿ ಒಟ್ಟು ಎಷ್ಟು 3 ಲಕ್ಷದ ಎಷ್ಟೋ ಮೀನು ಹಾಕಿದಾರಂತೆ. 3 ಲಕ್ಷ ವ್ಯಾಲ್ಯೂದು ನೋಡಿ. ಇಲ್ಲಿಂದ ಹೋಗ್ತಾ ಉಂಟು, ಇಲ್ಲಿಂದ ಮಲಗಿದೆ, ಅದ್ರ ಕೆಳಗಡೆ ಒಂದು ಬರ್ತಾ ಉಂಟು ನೋಡಿ. ಇಲ್ಲಿಂದ 2 ಉಂಟು ನೋಡಿ. ಮೂಲುಂಡು ನೋಡಿ, ದೊಡ್ಡದು ಬಂತಾಯ್ತು ಅಲ್ಲಿ. ನೀವು ನೋಡ್ಬೇಕಂತಾನೆ ಎಲ್ಲ ಬರ್ತಿದ್ದಾವೆ ಇಲ್ಲಿಗೆ. ಬಟ್ ಒಂದು ಬಿಳಿದು ಬರ್ತಾ ಉಂಟು ಎಲ್ಲ. ನೀವು ನೋಡಲಿ ಅಂತಾನೆ ಇಲ್ಲಿಗೆ ಬರ್ತಾ ಉಂಟು. ನೋಡುವ, ಇಲ್ಲಿ ಮಾಡುವ. ನೋಡಿ ಎಷ್ಟು ಬರ್ತಾ ಉಂಟು. ಅವಳು ಅಲ್ಲಿ ಕರೀತಿದ್ದಾಳೆ, ಅಲ್ಲಿ ಉಂಟು ಅಂತೇಳಿ. ಎಷ್ಟು ಚೆಂದ ಕಾಣ್ತಾ ಉಂಟು. ನಾವೆಲ್ಲ ಅಕ್ವೇರಿಯಮೆಲ್ಲ ಹಾಕಿರ್ತೀವಿ, ಇದು ಕೆರೆಯಲ್ಲಿ ಬಿಟ್ಟರೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ಅದು ಅಲ್ಲದೆ ಒಂದೆಷ್ಟು ಫ್ರೀಡಮ್ ಇರುತ್ತೆ ಅವಕ್ಕೂ. ಇದೊಂದು ಮಂಟಪ ನೋಡಿ, ಕೆರೆ ನಡುವಲ್ಲಿ ಉಂಟು. ಅದರಲ್ಲಿ ನಾಗನ ಒಂದು ಪ್ರತಿಬಿಂಬ ಸಹ ಇದರಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥದ್ದು.
ಸದ್ದಿನ ನೋಡಿ ನೀರೆಲ್ಲ ಆಟ ಆಡ್ತಾ ಇದ್ದಾನೆ. ಕುಲ್ಲು ಲೈಟ್ ಅಲ್ಪ ಕುಲ್ಲುಲೆ ಅನ್ಪೆ ಪಿರ ಅಂಚ ಕುಲ್ಲೊಂದು ಗುಬ್ಲೆ ರಗಲೆ ದೊಡ್ಡೋಚಿ ಫುಲ್ಲು ಉಂಡ ಮೀನ ಚಿ ಕೋರುಡು ಮುನ್ಪೋಚಿ. ಈಗ ನಮ್ಮ ಕುಡುಪು ದರ್ಶನ ಸಹ ಮುಗೀತು. ಎಲ್ಲ ಹೋಗಿ ಕ್ಲೀನ್ ದರ್ಶನ ಮಾಡಿಕೊಂಡು ಊಟ ಮಾಡಿ ಕಾರಲ್ಲಿ ಬಂದು ಕೂತಿದ್ದೀವಿ. ಇನ್ನೇನು ಹೊರಡಬೇಕು ಅನ್ನುವಾಗ ಮಳೆ ಶುರು ಆಯಿತು. ಅದೇನೋ ಗೊತ್ತಿಲ್ಲ, ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊಂಡು ಕೂಡಲೇ ಮಳೆ ಸ್ಟಾರ್ಟ್ ಆಗುತ್ತೆ. ಇನ್ನೆಲ್ಲಿ ಬೇರೆ ಹೋಗೋ ಪ್ಲಾನ್ ಇಲ್ಲ, ಸೀದಾ ಮನೆಗೇನೆ. ಓಕೆ, ನಾ ಒಬ್ಬ ನೋಡ್ತಿದ್ದೀನಿ ಅಂತ ನೀನು ನೋಡ ನೋಡು. ಹಾಗೆಲ್ಲ ಹೇಳಿದ್ದು ನಾನು. ಅವರು ಮತ್ತೆ ಹೇಳ್ತಾರೆ ನೀನ್ ಬರುದಿಲ್ಲ, ನೀನ್ ಮಾತಾಡುದಿಲ್ಲ ಅಂತ. ಈಗ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನು ಇವ್ರು ಮಾತಾಡ್ತಲ್ಲ ಮನೆ ತನಕ, ನಾನು ಡ್ರೈವ್ ಮಾಡ್ತೀನಿ. ನಾನೆಂತ ಮಾತಾಡುದು ಇನ್ನು, ಸುಮ್ಮನೆ ಇಲ್ಲದಿದ್ರೆ ನಾನು ಡ್ರೈವ್ ಮಾಡ್ತೀನಿ ಅಂದೆ. ಕೊಡಲ್ಲ ಗಾಡಿ. ಮತ್ತೆ ಹೇಳ್ತಾರೆ ನೀನ್ ಗಾಡಿನೇ ಮುಟ್ಟಲ್ಲ ಅಂತ. ಮುಖ ನೋಡಿ ಅದೇ ಯೋಚನೆ ಮಾಡ್ತಾ ಇದ್ದಾರೆ ಎಂತ ಹೇಳುದು ಈಗ ಅಂತ. ಎಂತಿಲ್ಲ, ಎಂಗ ಮೂಜಿ ಅಮ್ಮ ಪಿಂಗಾರ ಐತೆ ತಿಕ್ಕದ ಏನು ಹಿಂಗೆ ಮೂಜಿ ಕೊಡ್ತೀರಿ ಖುಷಿ ಅನ್ರಿ. ಮನೆ ಸೀದಾ ನಾವೊಂದು 1 ವೀಕ್ ತುಂಬ ಬರ್ತದ 1 ವೀಕ್ ಮುಂಚೆ ಬಂದಿದ್ವಿ ದೇವಸ್ಥಾನಕ್ಕೆ. ಆವಾಗ ಅಲ್ಲಿ ಕೆಲಸ ಎಲ್ಲ ಆಗಿತ್ತು ಫಿನಿಶ್. ನೀವು ಹೋಗ್ಲಿಕ್ಕೆ ಮಾತ್ರ ಬಿಡ್ತಾ ಇರ್ಲಿಲ್ಲ. ಇವತ್ತು ಅಲ್ಲಿ ಹೋಗಿ ನೋಡ್ಕೊಂಡೆಲ್ಲ ಬಂದ್ವಿ. ಓಕೆ ಫ್ರೆಂಡ್ಸ್, ನಾವಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.